ಹೇಳಿದ್ದೇವೆ. ಹೇಳಿದ ನಂತರ ಫಾರೆಸ್ಟ್ ಇಲಾಖೆಯವರಿಗೂ ಕೂಡ ಇದನ್ನು ರಸ್ತೆ ಬದಿ ಇರುವಂತಹ ಯಾವುದೇ ಹಾಲು ಮಡ್ಡಿ ಮರಗಳನ್ನು ನಾವು ಟಾಪಿಂಗ್ ಮಾಡುವುದಿಲ್ಲ ಅಂತ ಹೇಳಿದ್ದೀರಿ, ಒಪ್ಪಿಕೊಂಡಿದ್ದೀರಿ. ಆದರೂ ಕೂಡ ನಿರಂತರವಾಗಿ ರಸ್ತೆ ಬದಿಯಲ್ಲಿ ಇರುವ ಹಾಲು ಮಡ್ಡಿ ಮರಗಳು ಟಾಪಿಂಗ್ ಆಗ್ತಾ ಇರುವಂತದ್ದು. ಇವತ್ತು ಒಂದು ಸಂಸಾರ ನಡೆಸಬೇಕಾದಂತ ಒಂದು ಯಜಮಾನ, ಒಂದು 50 ವರ್ಷದ ಯಜಮಾನರು ಇವತ್ತು ತನ್ನ ಜೀವವನ್ನು ಕಳ್ಕೊಂಡು ಸಂಸಾರ ಇವತ್ತು ಹಣತಾಗುವಂತ ಪರಿಸ್ಥಿತಿ ಬಂದಿದೆ. ನಾವು ನಿರಂತರವಾಗಿ ಈ ತರ ಹೇಳ್ತಾ ಇರುವ ನಂತರ ಕೂಡ ಈ ರಸ್ತೆ ಬದಿಗೆ ಮರಗಳನ್ನ ಯಾಕೆ ಟಾಪಿಂಗ್ ಮಾಡಿಸ್ತಾ ಇದ್ದೀರಿ? ಆಮೇಲೆ ಅದನ್ನು ತೆರವು ಮಾಡ್ತಾ ಇಲ್ಲ. ನೀವು ಇಲ್ಲೇ ನೋಡ್ಬೋದು. ಅಲ್ಲ ಮೇಡಮ್, ಒಂದು ನಿಮಿಷ, ನಾವು ನಿಮಗೆ ಮೇಡಮ್ ನಿಮಗೆ ವಿಷಯ ಹೇಳಿರುವಂತದ್ದು ವಿಷಯ 10-12 ಮರಗಳು, ಒಂದು ನಿಮಿಷ ಪಾತ್ರ 10-12 ಮರಗಳು ಇಲ್ಲೇ, ಈಗ ಒಂದು 5-6 ಮರಗಳು ಇಲ್ಲೇ ಬಿದ್ದು ಒಂದೊಂದು ಮರಕ್ಕೆ ಬಿದ್ದು ಅಲ್ಲಿ ತಾಗಿಕೊಂಡಿದೆ. ಇಷ್ಟು ಒಂದು ನಿರ್ಲಕ್ಷ್ಯದಿಂದ ಒಂದು ಜೀವಹಾನಿಯಾಗಿದೆ. ಇಷ್ಟೇ ಅಲ್ಲ, ಕಳೆದ ಒಂದು 5-6 ಪರಿಹಾರ ಕೂಡ ರೆಕಮೆಂಡ್ ಮಾಡ್ತೇವೆ. ಈಗ ನಾವು ಹೇಳಿದ್ದೇವೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಂತೇನೆ ಅಂತ ಅಲ್ಲ, ಬಟ್ ಸರ್ಕಾರದಿಂದ ಸಿಗುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಮಗೆ ಪರಿಹಾರ ಸಿಗುವಂತದ್ದೊಂದು ಸಿಗ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಯಾಕೆ ನಾವು ಈ ಪರಿಹಾರವನ್ನು ಕೇಳ್ತಾ ಇರುತ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಕಾರಣಾಂತರಿ ನಮಗೆ ಬರುದಿಲ್ಲ ಅಂತ ಹೇಳ್ಬಾರ್ದು ದಯವಿಟ್ಟು. ನೀವು ಇದು ಟಾಪಿಂಗ್ ಮಾಡಿದ ಕಾರಣ ಸರ್ಕಾರದಿಂದ ನಾವು ರೆಕಮೆಂಡ್ ಮಾಡಿ ಕಳಿಸ್ತೇವೆ. ನಮ್ಮ ಮೇಲಾಧಿಕಾರಿಗಳ ಕೆಲಸ ಮಾತಾಡಿದ್ದೇನೆ, ಕನ್ಫರ್ಮ್ ನಿಮ್ಮೊಟ್ಟಿಗೆ ಪ್ರಯತ್ನ ಮಾಡಿದ್ರೆ ತಹಸೀಲ್ದಾರ್